ಮಂದಿರದಲ್ಲಿ ದರ್ಶನ ಪಡೆಯೋಣ, ಪ್ರಭುವಿನ ಮಾಧುರ್ಯ ಸವಿಯೋಣ, ಪ್ರಭುವಿನ ಮಾಧುರ್ಯ ಸವಿಯೋಣ, ಪ್ರಭುವಿನ ಮಾಧುರ್ಯ ಸವಿಯೋಣ, ಪ್ರಭುವಿನ ಮಾಧುರ್ಯ ಸವಿಯೋಣ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಕರ್ತರಾದ ಯೇಸು ಕ್ರಿಸ್ತರವರ ಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಇವತ್ತಿನ ಪೂಜಾ ವಿಧಿಯು ನಿಯಮಗಳನ್ನು ಪಾಲಿಸುವ ಜೊತೆಯಲ್ಲಿ ಪರಿಶುದ್ಧ ಹೃದಯವನ್ನು ನಮ್ಮಲ್ಲಿ ರೂಪಿಸಲು ಕರೆ ನೀಡುತ್ತದೆ. ದೇವಾಲಯಕ್ಕೆ ಹೋದ ಮಾತ್ರಕ್ಕೆ ಯಾರೂ ಕ್ರಿಸ್ತರಾಗುವುದಿಲ್ಲ. ಕ್ರೈಸ್ತ ಜೀವನದ ಲಕ್ಷಣಗಳು ಎದ್ದು ಕಂಡರೆ ಮಾತ್ರ ಕ್ರೈಸ್ತರೆಂದು ಕರೆಯಲು ಸಾಧ್ಯ. ಕರಶುದ್ಧಿಯ ಜೊತೆಗೆ ಮನಶುದ್ಧಿಯೂ ಅಗತ್ಯ. ಅಂತರಂಗದಲ್ಲಿರುವ ದ್ವೇಷ, ಅಸೂಯೆ, ದುರಾಲೋಚನೆ, ಲೋಭ ಮುಂತಾದವುಗಳು ಮಾಯವಾಗಿ ಪ್ರೀತಿ, ಸಹಾನುಭೂತಿ, ಪರಿಶುದ್ಧತೆ ಮುಂತಾದವುಗಳು ಮನೆ ಮಾಡಿದಾಗ ನಾವು ದೇವರಿಗೆ ಮೆಚ್ಚುಗೆಯಾದ ಜೀವಂತ ಕಾಣಿಕೆಗಳಾಗುತ್ತೇವೆ. ಕರಶುದ್ಧಿ, ಮನಶುದ್ಧಿಗಾಗಿ ಇಂದಿನ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ ಹಾಗೂ ಭಕ್ತಿಭಾವದಿಂದ ಬಲಿಪೂಜೆಯಲ್ಲಿ ಭಾಗವಹಿಸೋಣ. ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸುವಂತೆ ನಾವು ಯೋಗ್ಯರಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರು ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರು ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಸರಿಗೆ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಸರಿಗೆ ಶಾಂತಿ. ಪ್ರಭು ದೇವರೇ
ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು. ಪ್ರಾರ್ಥಿಸೋಣ. ಪ್ರಬಲರಾದ ದೇವರೇ, ಅತ್ಯುತ್ತಮವಾದವುಗಳೆಲ್ಲ ನೀವೇ ಮೂಲ. ನಮ್ಮ ಹೃದಯಗಳಲ್ಲಿ ನಿಮ್ಮ ನಾಮದ ಪ್ರೀತಿಯನ್ನು ತುಂಬಿರಿ. ಹೀಗೆ ನಮ್ಮ ಗೌರವ ಭಾವವನ್ನು ಅಧಿಕಗೊಳಿಸುತ್ತಾ ನಮ್ಮಲ್ಲಿ ಒಳಿತಾದುವನ್ನು ಪೋಷಿಸಿರಿ. ಪೋಷಿಸಿದನ್ನು ನಿಮ್ಮ ಜಾಗರೂಕ ಆರೈಕೆಯಿಂದ ಭದ್ರವಾಗಿ ಕಾಪಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇಸ್ರಾಯೇಲರೇ ಕೇಳಿ, ನೀವ ಜೀವದಿಂದುಳಿದು ನಿಮ್ಮ ಪಿತೃಗಳ ದೇವರಾದ ಸರ್ವೇಶ್ವರ ನಿಮಗೆ ಕೊಡುವ ನಾಡನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳಬೇಕಾದರೆ ನಾನು ಈಗ ಬೋಧಿಸುವ ಆಜ್ಞಾವಿಧಿಗಳನ್ನು ಗಮನದಿಂದ ಅನುಸರಿಸಬೇಕು. ನಿಮ್ಮ ದೇವರಾದ ಸರ್ವೇಶ್ವರ ಕೊಟ್ಟ ಆಜ್ಞೆಗಳನ್ನೇ ನಾನು ನಿಮಗೆ ತಿಳಿಸುತ್ತಾ ಇದ್ದೇನೆ. ಈ ಆಜ್ಞೆಗಳನ್ನು ನೀವು ಕೈಗೊಳ್ಳಬೇಕೇ ಹೊರತು ಅವುಗಳಿಗೆ ಏನೂ ಕೂಡಿಸಬಾರದು, ಅವುಗಳಿಂದ ಏನೂ ತೆಗೆದು ಬಿಡಬಾರದು. ಇವುಗಳನ್ನು ಕೈಗೊಂಡು ಅನುಸರಿಸಿರಿ. ಅನುಸರಿಸಿದ್ದೇ ಆದರೆ ಅನ್ಯ ಜನಗಳು ನಿಮ್ಮನ್ನು ಜ್ಞಾನಿಗಳು, ವಿವೇಕಿಗಳು ಎಂದು ತಿಳಿಯುವರು. ಈ ಆಜ್ಞೆಗಳ ಬಗ್ಗೆ ಅವರು ಅರಿತುಕೊಂಡಾಗ ಈ ದೊಡ್ಡ ಜನಾಂಗ ಎಂಥ ಜ್ಞಾನ ವಿವೇಕವುಳ್ಳ ಜನಾಂಗ ಎಂದು ಮಾತಾಡಿಕೊಳ್ಳುವರು. ನಾವು ಮೊರೆ ಇಡುವಾಗಲೆಲ್ಲ ನಮ್ಮ ದೇವರಾದ ಸರ್ವೇಶ್ವರ ನಮಗೆ ಸಮೀಪವಾಗಿರುವಂತೆ ಬೇರೆ ಯಾವ ಜನಾಂಗಕ್ಕೆ ಅದೆಷ್ಟೇ ದೊಡ್ಡದಾಗಿರಲಿ ಯಾವ ದೇವರು ಹೀಗೆ ಸಮೀಪವಾಗಿರುತ್ತಾರೆ? ನಾನು ಈ ದಿನ ನಿಮ್ಮ ಮುಂದಿಡುವ ಇಂಥ ನ್ಯಾಯಯುತವಾದ ಆಜ್ಞಾವಿಧಿಗಳನ್ನು ಒಳಗೊಂಡ ಈ ಧರ್ಮಶಾಸ್ತ್ರಕ್ಕೆ ಸಮಾನವಾದದ್ದು ಬೇರೆ ಯಾವ ಜನಾಂಗಕ್ಕೆ ಉಂಟು? ದೇವರ ವಾಕ್ಯವಿದು. सर्वेस्परा तुझ्या पवित्रंबात वस्ती करू, कोणाक फावो जाय. सर्वेश्वरा तुझ्या पवित्रंबात वस्ती करू, कोणाक फावो जाय. सर्वेस्परा तुझ्या पवित्रंबात वस्ती करू, कोणाक फावो जाय. सर्वेश्वरा तुझ्या पवित्रंबात वस्ती करू, कोणाक फावो जाय. जो कोण जिणी जियेता न्याय नीतीन चलता, काळजांता सतू लयता,
सर्वेश्वरा तुझ्या पवित्रंबात वस्ती करो कोणाक फावो जो कोण पेल्यांक कसलोच अन्याय करिना, शेजाऱ्याचे नांव पाड करिना, जो कोण आपल्या मनच्या कंटळटा, देव भिरांतीच्याक मनान लेखता, असल्यांक फावो जाता. सर्वेश्वरा तुझ्या पवित्रंबात वस्ती करो कोणाक फावो जाय. ಸಂತ ಯಾಕೋಬನು ಬರೆದ ಪತ್ರದಿಂದ ವಾಚನ. ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವವರಾಗಿರಿ. ನನ್ನ ಪ್ರಿಯ ಸಹೋದರರೇ, ಎಲ್ಲ ಯೋಗ್ಯ ವರಗಳು ಉತ್ತಮ ಕೊಡುಗೆಗಳು ಬರುವುದು ಮೇಲಿನಿಂದಲೇ. ಜ್ಯೋತಿರ್ಮಂಡಲವನ್ನು ಉಂಟು ಮಾಡಿದ ದೇವರೇ ಅವುಗಳ ಮೂಲದಾತರು. ಅವರಲ್ಲಿ ಚಂಚಲತೆ ಇಲ್ಲ, ಮಬ್ಬು ಮುಸುಕಿನ ಛಾಯೆಯೂ ಇಲ್ಲ. ಸೃಷ್ಟಿಗಳಲ್ಲೆಲ್ಲ ನಾವು ಪ್ರಥಮ ಫಲವಾಗುವಂತೆ ದೇವರು ತಮ್ಮ ಸುಚಿತ್ತದ ಪ್ರಕಾರ ಸತ್ಯವಾಕ್ಯದ ಮೂಲಕ ನಮಗೆ ಜೀವವಿತ್ತರು. ನಿಮ್ಮ ಹೃದಯದಲ್ಲಿ ನೆಟ್ಟಿರುವ ವಾಕ್ಯವನ್ನು ನಮ್ರತೆಯಿಂದ ಪರಿಗ್ರಹಿಸಿರಿ. ಇದು ನಿಮ್ಮ ಜೀವೋದ್ಧಾರ ಮಾಡಬಲ್ಲುದು. ದೇವರ ವಾಕ್ಯವನ್ನು ಕಿವಿಯಿಂದ ಕೇಳಿದರೆ ಸಾಕೆಂದು ತಿಳಿದು ಮರುಳಾಗದಿರಿ. ಈ ವಾಕ್ಯವನ್ನು ಅನುಸರಿಸಿ ನಡೆಯುವವರಾಗಿರಿ. ಕಷ್ಟ ಸಂಕಷ್ಟಗಳಲ್ಲಿರುವ ಅನಾಥರಿಗೂ ವಿಧವೆಯರಿಗೂ ನೆರವಾಗುವುದು ಹಾಗೂ ಪ್ರಾಪಂಚಿಕ ಮಲಿನತೆಯಿಂದ ದೂರವಿರುವುದು ನಮ್ಮ ತಂದೆಯಾದ ದೇವರ ಮುಂದೆ ನಿಷ್ಕಳಂಕವಾದ ಮತ್ತು ನಿರ್ಮಲವಾದ ಧರ್ಮವೆನಿಸುತ್ತದೆ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರೀತಿಯ ನೆಲೆಯಾಗಿ ಆತ್ಮನ ವರಗಳ ಸುದೆಯಾಗಿ ಹರಿದಿದೆ ಹರುಷದ ಹೊನಲಾಗಿ, ಹರಿದಿದೆ ಹರುಷದ ಹೊನಲಾಗಿ. ಅಲ್ಲೆಲೂಯಾ 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 Alleluia, alleluia, alleluia. Alleluia, alleluia, alleluia. Alleluia, alleluia, alleluia. Alleluia, alleluia, alleluia. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಒಮ್ಮೆ ಫರಿಸಾಯರು ಮತ್ತು ಜೆರೂಸಲೇಮಿನಿಂದ ಕೆಲವು ಮಂದಿ ಧರ್ಮಶಾಸ್ತ್ರಿಗಳು ಯೇಸು ಸ್ವಾಮಿಯ ಬಳಿಗೆ ಬಂದು ಸೇರಿದರು. ಯೇಸುವಿನ ಶಿಷ್ಯರಲ್ಲಿ ಕೆಲವರು ಅಶುದ್ಧ ಕೈಗಳಿಂದ, ಎಂದರೆ ಶುದ್ಧಾಚಾರಕ್ಕೆ ಅನುಗುಣವಾಗಿ ಕೈ ತೊಳೆದುಕೊಳ್ಳದೆ ಊಟ ಮಾಡುವುದನ್ನು ಅವರು ನೋಡಿದರು. ಫರಿಸಾಯರು ಇತರ ಯಹೂದ್ಯರಂತೆ ಕೈಗಳನ್ನು ವಿಧಿಬದ್ಧವಾಗಿ ತೊಳೆಯದೆ ಊಟ ಮಾಡುವುದಿಲ್ಲ. ಇದು ಅವರ ಪೂರ್ವಜರಿಂದ ಬಂದ ಸಂಪ್ರದಾಯ. ಪೇಟೆ ಬೀದಿಗಳಿಗೆ ಹೋಗಿ ಬಂದರೆ ಸ್ನಾನ ಮಾಡಿಯೇ ಊಟ ಮಾಡುವುದು, ತಂಬಿಗೆ ಚೆಂಬು ತಪ್ಪಲೆಗಳನ್ನು ಸೂತ್ರಬದ್ಧವಾಗಿ ತೊಳೆಯುವುದು, ಇವೇ ಮೊದಲಾದ ಅನೇಕ ಆಚಾರಗಳು ಅವರಲ್ಲಿ ರೂಢಿಯಲ್ಲಿದ್ದವು. ಆದುದರಿಂದ ಫರಿಸಾಯರು ಧರ್ಮಶಾಸ್ತ್ರಿಗಳು, ನಿನ್ನ ಶಿಷ್ಯರು ಪೂರ್ವಜರಿಂದ ಬಂದ ಆಚಾರಗಳನ್ನೆಲ್ಲಕ್ಕೆ ಅನುಸರಿಸುವುದಿಲ್ಲ, ಅಶುದ್ಧವಾದ ಕೈಗಳಿಂದಲೇ ಅವರು ಊಟ ಮಾಡುತ್ತಿರುವಲ್ಲ ಎಂದು ಯೇಸುವನ್ನು ಕೇಳಿದರು. ಅದಕ್ಕೆ ಯೇಸು, ಕಪಟಿಗಳೇ, ನಿಮ್ಮ ವಿಷಯದಲ್ಲಿ ಯೆಶಾಯನು ಎಷ್ಟೊಂದು ಚೆನ್ನಾಗಿ ಪ್ರವಾದಿಸಿದ್ದಾನೆ. ಬರಿಯ ಮಾತಿನ ಮನ್ನಣೆಯ ನಿಯುತ ಹೃದಯವನ್ನು ದೂರವಿರಿಸುತ್ತಾ ನರಕಲ್ಪಿತ ಕಟ್ಟಳೆಗಳನ್ನೇ ದೇವವಾಕ್ಯವೆಂದು ಉಪದೇಶಿಸುತ್ತಾ ಈ ಜನರಿಗೆ ಮಾಡುವ ಆರಾಧನೆ ವ್ಯರ್ಥ ಎಂದರು ದೇವರು.
ನೀವು ದೇವರ ಆಜ್ಞೆಯನ್ನು ತೊರೆದು ಮಾನವ ನಿರ್ಮಿತ ಸಂಪ್ರದಾಯಗಳನ್ನು ನಿಷ್ಠೆಯಿಂದ ಪರಿಪಾಲಿಸುತ್ತೀರಿ. ನಾನು ಹೇಳುವುದನ್ನು ನೀವೆಲ್ಲರೂ ಕೇಳಿ ಗ್ರಹಿಸಿಕೊಳ್ಳಿ. ಹೊರಗಿನಿಂದ ಮನುಷ್ಯನ ಒಳಗೆ ಹೋಗುವ ಯಾವುದು ಅವನ್ನು ಕಲುಷಿತಗೊಳಿಸುವುದಿಲ್ಲ. ಮನುಷ್ಯನ ಅಂತರಂಗದಿಂದ ಹೊರಬಂತವುದೇ ಅವನ್ನು ಕಲುಷಿತಗೊಳಿಸುತ್ತದೆ. ಮಾನವನ ಹೃದಯಾಂತರದಿಂದ ದುರಾಲೋಚನೆ, ಅನೈತಿಕತೆ, ಕಳ್ಳತನ, ಕೊಲೆ, ವ್ಯಭಿಚಾರ, ಲೋಭ, ಕೆಡುಕತನ, ಮೋಸ, ಬಂಡತನ, ಅಸೂಯೆ, ಅಪದುರು, ಅಹಂಕಾರ, ಮೂರ್ಖತನ ಮೊದಲಾದವು ಹೊರಬರುತ್ತದೆ. ಈ ಎಲ್ಲ ಕೇಡುಗಳು ಮಾನವನ ಅಂತರಂಗದಿಂದಲೇ ಉದ್ಭವಿಸಿ ಅವನ್ನು ಅಶುದ್ಧ ಮಾಡುತ್ತವೆ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ನಮ್ಮ ಅಂತರಂಗ ಶುದ್ಧಿಯಾಗದ ವಿನಃ ಯಾವುದೇ ರೀತಿಯಲ್ಲಿ ದೇವರನ್ನು ನೋಡಲಿಕ್ಕೆ ಅಸಾಧ್ಯ. 16ನೇ ಶತಮಾನದಲ್ಲಿ ಇದ್ದಂಥ ಸಾಹಿತಿ ಶೇಕ್ಸ್ಪಿಯರ್ 4 ಮಹಾ ದುರಂತ ನಾಟಕಗಳನ್ನು ಬರೆಯುತ್ತಾನೆ. ಅದರಲ್ಲಿ ಕಿಂಗ್ ಲೇರ್, ಒಥೆಲ್ಲೋ, ಹ್ಯಾಮ್ಲೆಟ್ ಮತ್ತು ಮ್ಯಾಕ್ಬೆತ್ ಈ ನಾಟಕಗಳು. ಮ್ಯಾಕ್ಬೆತ್ ಎನ್ನುವಂತಹ ನಾಟಕದಲ್ಲಿ ಆ ಕೊನೆಯ ದೃಶ್ಯವು ನಮ್ಮ ಹೃದಯವನ್ನು ಹಿಂಡುವಂಥದ್ದಂತ ಹೇಳ್ಬೋದು. ಯಾಕಂತ ಹೇಳಿದರೆ ಮ್ಯಾಕ್ಬೆತ್ ಡಂಕನ್ ಅವರ ದೊರೆಯ ಸಮರ್ಥ ಒಬ್ಬ ದಂಡನಾಯಕರಾಗಿ ಕೆಲಸ ಮಾಡ್ತಿದ್ದರು. ಒಂದು ಸಲ ಮ್ಯಾಕ್ಬೆತ್ ಅವರ ಹೆಂಡತಿ ಲ್ಯಾಡಿ ಮ್ಯಾಕ್ಬೆತ್ ಅವರು ಹೇಳಿದರು, ಅಧಿಕಾರದ ವ್ಯಾಮೋಹದಿಂದ ಅಧಿಕಾರ ನಮಗೆ ಸಿಗಬೇಕು ಎನ್ನುವಂತಹ ಆಲೋಚನೆಯಿಂದ ತನ್ನ ಗಂಡನೊಟ್ಟಿಗೆ ಹೇಳ್ತಾಳೆ, ದೊರೆಯನ್ನು ಮನೆಗೆ ಕರೆಯುವ ಮತ್ತು ಅವರನ್ನು ಕೊಂದು ಹಾಕಿದರೆ ಇಡೀ ರಾಜ್ಯ ನಮ್ಮದಾಗುತ್ತೆ. ಅದಕ್ಕಾಗಿ ಒಂದು ದಿವಸ ದೊರೆ ಡಂಕನ್ನನ್ನು ಮನೆಗೆ ಬರಮಾಡಿಕೊಂಡು ಒಳ್ಳೆಯ ಊಟ ನೀಡಿ, ರಾಜ ಒಳ್ಳೆಯ ಊಟ ಮಾಡಿ ಸಂತುಷ್ಟನಾಗಿ ಮಲಗಿದ್ದ. ಆವಾಗ ಈ ಲೇಡಿ ಮ್ಯಾಕ್ಬೆತ್ ಬಂದು ದೊಡ್ಡದಾದ ಒಂದು ಚೂರಿಯನ್ನು ತೆಗೆದುಕೊಂಡು ಆ ದಂಡೆಲ್ ನಾಯಕನ ಆ ದೊರೆಯ ಆ ತಲೆಯನ್ನು ಕೊಚ್ಚುವಾಗ ಎಲ್ಲ ರಕ್ತ ಅವಳ ಕೈಗೆ ಬರ್ತದೆ. ಆದ್ದರಿಂದ ಈ ಲೇಡಿ ಮ್ಯಾಕ್ಬೆತ್ ಏನು ಮಾಡ್ತಾಳೆ, ತನ್ನ ಕೈಯನ್ನು ತೊಳೆಯುತ್ತಾಳೆ. ಆದರೆ ಅವಳಿಗೆ ಪಾಪ ಪ್ರಜ್ಞೆ ಆಗ್ತದೆ, ಗಿಲ್ಟ್ ಫೀಲಿಂಗ್ ಆಗ್ತದೆ. ನಾನು ಪಾಪ ಮಾಡಿದೆ ಅಲ್ಲ, ಈ ದೊರೆಗೆ ಕೊಂದು ಹಾಕಿದೆ ಅಲ್ಲ ಅಂತ ಹೇಳ್ಕೊಂಡು ತನ್ನ ಕೈಯನ್ನು ತೊಳೆಯುತ್ತಾಳೆ. ಎಷ್ಟೋ ಆದರೂ ಆ ಅಂತರಂಗದ ಆ ಹೇಳುವಂಥ ವಾಕ್ಯಗಳು ಅಥವಾ ಪಾಪ ಪ್ರಜ್ಞೆಯಿಂದ ಅವಳು ತುಂಬ ಕಂಗಳಾಗ್ತಾಳೆ. ಅವಳ ಆ ಪಾಪ ಪ್ರಜ್ಞೆಯು ಅವಳನ್ನು ಅಣಕಿಸುತ್ತದೆ, ತಲ್ಲಣಗೊಳಿಸ್ತದೆ ಅವಳನ್ನು. ಆದುದರಿಂದ ಅವಳು ಯೋಚನೆ ಮಾಡ್ತಾಳೆ, ಇಡೀ ಅರಬ್ಬಿ ಸಮುದ್ರದ ನೀರಿನಿಂದ ತೊಳೆದರೂ ನನ್ನ ಕೈಗಳು ಶುದ್ಧವಾಗುವುದಿಲ್ಲ. ಆದ್ದರಿಂದ ತುಂಬ ಅವಳಿಗೆ ಟೆನ್ಷನ್ ಆಗ್ತಾಳೆ. ಕೊನೆಗೆ ಉದ್ವೇಗಗಳ ಏರಿಳಿತದಲ್ಲಿ ಬದುಕಲಾಗದೆ ಆತ್ಮಹತ್ಯೆ ಮಾಡ್ತಾಳೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಕೇವಲ ಕೈಗಳು ತೊಳೆದ ಮಾತ್ರಕ್ಕೆ ಲೇಡಿ ಮ್ಯಾಕ್ಬೆತ್ನ ಹೃದಯ ಪರಿಶುದ್ಧವಾಗುವುದಿಲ್ಲ. ಬಾಹ್ಯ ಆಚರಣೆಗಳು ಯಾಂತ್ರಿಕವಾಗಿ ಮಾಡುವುದೇನೋ ಸುಲಭ, ಆದರೆ ಬಾಹ್ಯ ಆಚರಣೆಗಳು, ಹೊರಗಿನ ಆಚರಣೆಗಳು ಹಾಗೆ ಉಳಿಯಬಾರದು. ನಮ್ಮ ಮನಸ್ಸು ಶುದ್ಧವಾಗಿರಬೇಕು, ಹೃದಯ ಶುದ್ಧವಾಗಿರಬೇಕು. ಇವತ್ತಿನ ಮೊದಲನೇ ವಾಚನದಲ್ಲಿ ನಾವು ನೋಡಿದೆವು, ಈಜಿಪ್ಟಿನ ಗುಲಾಮಗಿರಿಯಿಂದ ಇಸ್ರಾಯೇಲ್ ಮಂದಿಯು ವಾಗ್ದಾನ ಜಾಗಕ್ಕೆ ಬಂದರು. ವಾಗ್ದಾನ ಜಾಗಕ್ಕೆ ಬರುವ ಮೊದಲು ಮೋಶೆ ಹೇಳಿದ ಆ ಜನರಿಗೆ, ನೀವು 10 ಕಟ್ಟಳೆಗಳನ್ನು ಸರಿಯಾಗಿ ಪಾಲಿಸಬೇಕು. ಈ 10 ಉಪದೇಶಗಳನ್ನು
ನೀವು ಸರಿಯಾಗಿ ಪಾಲಿಸಬೇಕು. ಈ 10 ಉಪದೇಶಗಳಿಗೆ ಏನನ್ನೂ ನೀವು ಕೂಡಿಸಬಾರದು, ಅವುಗಳಿಂದ ಏನನ್ನೂ ತೆಗೆಯಬಾರದು. ಈ ಉಪದೇಶಗಳಿಗೆ ಏನನ್ನು ನೀವು ಕೂಡಿಸಬಾರದು ಅಥವಾ ಏನನ್ನು ಅದರಿಂದ ತೆಗೆಯಬಾರದು. ಈ ಉಪದೇಶಗಳನ್ನು, ಈ ಕಟ್ಟಳೆಗಳನ್ನು ನೀವು ಸರಿಯಾಗಿ ಪಾಲಿಸಬೇಕು. ಆದರೆ ನಂತರ ಬಂದಂತಹ ಧರ್ಮಶಾಸ್ತ್ರಿಗಳು ಈ 10 ಕಟ್ಟಳೆಗೆ ತಮ್ಮದೇ ಆದ ಮಾನವ ನಿರ್ಮಿತ ಸಂಪ್ರದಾಯಗಳನ್ನು ಕೂಡಿಸಿ 613 ಕಟ್ಟಳೆಗಳನ್ನು ಅಥವಾ ಉಪದೇಶಗಳನ್ನು ಅಥವಾ ನಿಯಮಗಳನ್ನು ಕೂಡಿಸಿದರು. ಆ ನಿಯಮದ ಪ್ರಕಾರ, ಮೋಶೆಯ ನಿಯಮದ ಪ್ರಕಾರ ಅವರ ದೇಗುಲಕ್ಕೆ ಅಥವಾ ದೇವಾಲಯಕ್ಕೆ ಹೋಗುವ ಮೊದಲು ಕೇವಲ ಕೈಗಳನ್ನು ತೊಳೆಯಬೇಕಾಗಿತ್ತು. ಆದರೆ ಈ ಪರಿಸಾಯಕರು, ಈ ಧರ್ಮಶಾಸ್ತ್ರಿಗಳು 613 ನಿಯಮಗಳನ್ನು ಕೂಡಿಸಿ ಯಾಜಕರಿಗೆ ಮಾತ್ರವಲ್ಲ, ಜನರು ಕೂಡ ಕಾಲುಗಳು ಮಾತ್ರವಲ್ಲ, ಕೈಗಳು ಕೂಡ ತೊಳೆದು ಒಳಗೆ ಹೋಗಬೇಕು ಎನ್ನುವಂತಹ ನಿಯಮವನ್ನು ಹಾಕಿದರು. ಅಷ್ಟೇ ಅಲ್ಲ, ಪೇಟೆ ಬೀದಿಗಳಿಗೆ ಹೋದರೆ ಅನ್ಯ ಜಾತಿಯವರ ಅಥವಾ ಯಾವುದಾದರೂ ಪೇಟೆಯಲ್ಲಿ ವಸ್ತುಗಳನ್ನು ಖರೀದಿಸಿದರೆ ಅದನ್ನು ಮುಟ್ಟಿದರೆ ಮನೆಗೆ ಬಂದು ಅವರು 3 ಸಲ ಸ್ನಾನ ಮಾಡುತ್ತಿದ್ದರು. ಕರಗಳನ್ನು ಅಥವಾ ಕೈಗಳನ್ನು ತೊಳೆಯುತ್ತಿದ್ದರು. ಪದೇ ಪದೇ ಕೈಗಳನ್ನು ತೊಳೆಯದೆ ಊಟ ಮಾಡುತ್ತಿರಲಿಲ್ಲ. ಇಂಥ ಒಂದು ಸಂಪ್ರದಾಯಗಳನ್ನು ಅವರು ಬಾಹ್ಯವಾಗಿ ಹೊರಭಾಗದಲ್ಲಿ ಅವರು ಆಚರಣೆ ಮಾಡ್ತಿದ್ದರು. ಬೇರೆ ಜಾತಿಯವರಿಗೆ ಅಶುದ್ಧರೆಂದು ಅವರು ಪರಿಗಣನೆ ಮಾಡ್ತಿದ್ದರು, ತುಚ್ಛವಾಗಿ ಕಾಣುತ್ತಿದ್ದರು. ಇಂತಹ ಮಾನವ ಕಲ್ಪಿತ ಕಟ್ಟಳೆಗಳು ಧರ್ಮದ ಸರ್ವಸ್ವವೆಂದು ಅವರು ಎಣಿಸುತ್ತಿದ್ದರು. ಆದರೆ ಪ್ರಭು ಯೇಸು ಇದನ್ನು ಖಂಡಿಸುತ್ತಾರೆ. ಪ್ರಭು ಯೇಸು ಹೇಳ್ತಾರೆ, ಕಪಟಿಗಳೇ, ನಿಮಗೆ ಧಿಕ್ಕಾರ. ನೀವು ಮಾನವ ಕಲ್ಪಿತ ಸಂಪ್ರದಾಯಗಳನ್ನು ಪಾಲಿಸುತ್ತೀರಿ. ಜೀರಿಗೆ ಮತ್ತು ಯಾವುದಾದರೂ ಅದರ ದಶಮಾಂಶವನ್ನು, ಯಾವುದಾದರೂ ಒಂದು ಜೀರಿಗೆ ಅಥವಾ ಬೇರೆ ಬೇರೆ ತರಹದ ಹುಲ್ಲಿನ ನೀವು ದಶಮಾಂಶವನ್ನು 10ನೇ ಒಂದು ಭಾಗವನ್ನು ದೇವರಿಗೆ ನೀವು ಕೊಡುತ್ತೀರಿ. ಆದರೆ ನಿಜವಾಗಿ ನೀವು ನ್ಯಾಯ, ಶಾಂತಿ, ಪ್ರಾಮಾಣಿಕೆಯನ್ನು ನೀವು ಕಡೆಗಣಿಸಿದ್ದೀರಿ. ಏನು ನೀವು ನ್ಯಾಯವನ್ನು, ಏನು ನೀವು ಪ್ರೀತಿಯನ್ನು, ಏನು ನೀವು ಧರ್ಮವನ್ನು, ಏನು ನೀವು ಕರುಣೆಯನ್ನು, ಏನು ಅನುಕಂಪವನ್ನು ಪಾಲಿಸಬೇಕಾಗಿತ್ತೋ ಅದನ್ನು ಬಿಟ್ಟು ಬಾಹ್ಯ ಆಚರಣೆಯಲ್ಲಿ ನೀವು ತೊಡಗಿದ್ದೀರಿ. ಕಪಟಿಗಳೇ, ನಿಮಗೆ ಧಿಕ್ಕಾರ ಎಂದು ಸ್ವಾಮಿ ಯೇಸು ಕ್ರಿಸ್ತರವರನ್ನು ಖಂಡಿಸಿದರು. ಮತ್ತಾಯನ ಶುಭ ಸಂದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಧ್ಯಾಯ 5, ನಿರ್ಮಲ ಹೃದಯಗಳು ಭಾಗ್ಯವಂತರು, ಅವರು ದೇವರನ್ನು ನೋಡ್ತಾರೆ. ಯಾರು ದೇವರನ್ನು ನೋಡ್ತಾರೆ ಪ್ರೀತಿಯ ಸಹೋದರ ಸಹೋದರಿಯರೇ? ನಿರ್ಮಲ ಹೃದಯವುಳ್ಳವರು, ನಿರ್ಮಲ ಮನಸ್ಸುಳ್ಳವರು, ಅವರು ಮಾತ್ರ ದೇವರನ್ನು ಕಾಣುತ್ತಾರೆ. ಇಂಥ ಕಪಟಿಗಳು, ಡುಪ್ಲಿಸಿಟಿ ಅಂತ ನಾವು ಹೇಳ್ತೇವೆ, ತುಂಬದಾಗಿ ನಾವು ಡುಪ್ಲಿಸಿಟಿ ಮಾಡ್ತಾ ಇದ್ದೇವೆ. ಅವರು ಎಂದಿಗೂ ದೇವರನ್ನು ಕಾಣುವುದಿಲ್ಲ. ಒಳಗೆ ಒಂದು, ಹೊರಗೆ ಒಂದು, ಮನದಲ್ಲಿ ಬೇರೆ, ಹೃದಯದಲ್ಲಿ ಬೇರೆ, ಹೊರಗೆ ಬೇರೆ. ಹೊರಗೆ ತುಂಬ ಒಳ್ಳೆಯದಾಗಿ ಮಾತಾಡ್ತಾ ಇದ್ದಾರೆ, ಆದರೆ ಒಳಗೆ ಮತ್ತು ಹೃದಯ ಮನಸ್ಸಲ್ಲಿ ಇರುವಂಥದ್ದು ಎಲ್ಲ ವಿಷಪೂರಿತ ಆಲೋಚನೆಗಳು, ಮತ್ಸರ, ದ್ವೇಷ, ಹಗೆತನ, ಕೊಲೆ, ಸುಲಿಗೆ, ಅನೈತಿಕತನ, ಮತ್ಸರ ಇವೆಲ್ಲ ತುಂಬಿಕೊಂಡಿದೆ. ಇದರಿಂದ ಸ್ವಾಮಿ ಹೇಳ್ತಾರೆ, ಹೊರಗಿನಿಂದ ಬರುವಂಥದ್ದು ಏನೂ ಕಲುಷಿತಗೊಳ್ಳುವುದಿಲ್ಲ, ಆದರೆ ಒಳಗಿನಿಂದ ಬರುವಂತಹ ಆಲೋಚನೆಗಳು, ಕೆಟ್ಟ ಆಲೋಚನೆಗಳು ಒಂದು ಮನುಷ್ಯನನ್ನು, ಒಂದು ಸಮಾಜವನ್ನು, ಒಂದು ದೇಶವನ್ನು, ಒಂದು ಈ ಜಗತ್ತನ್ನೇ ಹಾಳು ಮಾಡಬಲ್ಲದು. ಒಂದು ಮನುಷ್ಯನ ಮನಸ್ಸಿನಲ್ಲಿ ಇರುವಂತಹ ಕೆಟ್ಟ ಆಲೋಚನೆಯಿಂದ ಒಂದು ಕುಟುಂಬ ಹಾಳಾಗ್ತದೆ, ಒಂದು ಸಮಾಜ ಹಾಳಾಗ್ತದೆ, ಒಂದು ಚರ್ಚ್, ಒಂದು ನಮ್ಮ ಇರುವಂಥ ಈ ಸಭೆ ಹಾಳಾಗುವಂಥ ಪರಿಸ್ಥಿತಿಯಲ್ಲಿ ಉಂಟು. ಯಾಕೆಂತ ಹೇಳಿದ್ರೆ ಪಾಯ್ಸನಿಂಗ್ ಥಾಟ್ಸ್, ನೆಗೆಟಿವ್ ಥಾಟ್ಸ್, ಅಸೂಯೆ, ದ್ವೇಷ, ಹಗೆತನ ಇಂಥವರನ್ನು ಸ್ವಾಮಿ ಯೇಸು ಖಂಡಿಸುತ್ತಾರೆ, ಕಪಟಿ ಅಂತ ಹೇಳ್ತಾರೆ. ಆದ್ದರಿಂದ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಎಂಥವರಂತೂ
ನೀವು ಊಟ ಮಾಡುವಾಗ ತಟ್ಟೆ ಲೋಟಗಳನ್ನು ಎಲ್ಲ ತೊಳೆಯುತ್ತೀರಿ ಹೊರಗಿನಿಂದ, ಆದರೆ ಒಳಗೆ ನೀವು ತೊಳೆಯುವುದಿಲ್ಲ. ಒಳಗೆ ಎಲ್ಲ ಕಲ್ಮಶಗಳು ಉಂಟು. ನೀವು ಸುಣ್ಣ ಬಳಿದ, ಬಿಳಿ ಸುಣ್ಣ ಬಳಿದ ಸಮಾಧಿಗಳಂತೆ. ಹೊರಗೆ ಸಮಾಧಿಗಳು ಒಳ್ಳೆಯದು ಕಾಣ್ತದೆ, ಆದರೆ ಒಳಗೆ ಎಲ್ಲ ಎಂಥದ್ದುಂಟು, ಹೊರ ನೋಟಕ್ಕೆ ಎಲ್ಲ ಒಳ್ಳೆಯದು ಕಾಣ್ತದೆ, ಆದರೆ ಒಳಗೆ ಸತ್ತವರ ಮೂಳೆಗಳು ಕೊಳಕಿನಿಂದ ತುಂಬಿದೆ. ಬಹಿರಂಗವಾಗಿ ನೀವು ಸತ್ಪುರುಷರು, ಸ್ವಾಮಿ ಹೇಳ್ತಾರೆ, ಬಹಿರಂಗವಾಗಿ ನೀವು ಸತ್ಪುರುಷರು, ನೀವು ಬಿಳಿ ಸುಣ್ಣದ ಸಮಾಧಿಗಳಂತೆ. ಹೊರಗೆ ಒಳ್ಳೆಯದು ಕಾಣ್ತದೆ, ಒಳಗೆ ನಿಮ್ಮದು ಎಲ್ಲ ಹೃದಯ ಮನಸ್ಸು ಕೊಳಕಿನಿಂದ ತುಂಬಿ ಹೋಗಿದೆ. ಕೇವಲ ದೇವಾಲಯಕ್ಕೆ ಹೋಗುವುದರಿಂದ, ಕೇವಲ ಬೈಬಲ್ ಪಠಿಸುವುದರಿಂದ, ಬೈಬಲ್ ಕೇಳುವುದರಿಂದ, ಕೇವಲ ದಿನಕ್ಕೆರಡು ಬಾರಿ ಪ್ರಾರ್ಥನೆ ಮಾಡಿದ್ದರಿಂದ ಯಾರೂ ಪವಿತ್ರರಾಗುವುದಿಲ್ಲ. ಸ್ವಾಮಿ ಹೇಳ್ತಾರೆ, ಅಥವಾ ಈ ವಾಕ್ಯದಿಂದ ನಾವು ಸಂದೇಶವನ್ನು ತೆಗೆದುಕೊಳ್ಬೋದು. ಕೇವಲ ನಾವು ಆದಿತ್ಯವರ ಪೂಜೆಗೆ ಬರ್ತೇವೆ, ಮನೆಗೆ ದಿನಕ್ಕೆರಡು ಬಾರಿ ಪೂಜೆ ಮಾಡ್ತೇವೆ, ಅಥವಾ ಪ್ರಾರ್ಥನೆ ಮಾಡ್ತೇವೆ, ಅಥವಾ ಜಪ ಮಾಡ್ತೇವೆ, ಅದರಿಂದ ನಾವು ಪವಿತ್ರವಾಗುವುದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವಾಗ ನಮ್ಮ ಹೃದಯ, ಯಾವಾಗ ನಮ್ಮ ಮನಸ್ಸು ಶುದ್ಧವಾಗುತ್ತದೆ, ಆವಾಗ ನಾವು ಪವಿತ್ರವಾಗುತ್ತೇವೆ. ಇಲ್ಲದಿದ್ದರೆ ಎಷ್ಟು ಸತ ಪೂಜೆಗೆ ಬಂದರು, ಜಪ ತಪ ಭಜನೆ ಮಾಡಿದ್ರು, ಬೈಬಲ್ ಪಠಿಸಿದ್ರು, ಯಾರೂ ಕ್ರಿಸ್ತರಾಗೋದಿಲ್ಲ. ಪರಿಶುದ್ಧತೆ ಎಂದರೆ ಪರಿಪೂರ್ಣತೆ. ಪ್ಯೂರಿಟಿ ಮೀನ್ಸ್ ಹೋಲ್ನೆಸ್. ನಮ್ಮ ಪರಿಪೂರ್ಣತೆ ಎಂದರೆ, ಪರಿಶುದ್ಧತೆ ಎಂದರೆ ಪರಿಪೂರ್ಣತೆ. ಪರಿಶುದ್ಧತೆ ಅಂದರೆ ಕೇವಲ ಬಾಹ್ಯದಲ್ಲಿ ಅಲ್ಲ, ಹೊರ ಭಾಗದಲ್ಲಿ ಅಲ್ಲ. ಪರಿಶುದ್ಧತೆ ನಮ್ಮ ಮನದಲ್ಲಿ ಇರಬೇಕು, ನಮ್ಮ ಹೃದಯದಲ್ಲಿ ಇರಬೇಕು. ಕೆಲವರು ಲೈಂಗಿಕ ವಿಷಯದಲ್ಲಿ ಪರಿಶುದ್ಧತೆ ಅಲ್ಲ ಅಂತ ಹೇಳ್ತಾರೆ, ಲೈಂಗಿಕ ವಿಷಯದಲ್ಲಿ ಅಸಹ್ಯ ಪಡುತ್ತಾರೆ. ಅಂಥವರು ಮೋಸ, ಸುಲಿಗೆ, ಕೊಲೆ, ದರೋಡೆ ಅಥವಾ ಮತ್ಸರ, ದ್ವೇಷ, ಚಾಡಿ ಹೇಳುವಂಥದ್ದು ಇದೆಲ್ಲ ಮಾಡ್ತಾ ಇದ್ದಾರೆ. ಕೇವಲ ಒಂದೇ ಭಾಗದಲ್ಲಿ ಒಂದೇ ಲೈಂಗಿಕ ವಿಷಯಕ್ಕೆ ಅಸಹ್ಯ ಮಾಡ್ತಾರೆ. ಅಂಥವರು ಬೇರೆ ಇದರಲ್ಲಿ ಬೇರೆ ಕೆಟ್ಟದಾದ ಕೆಲಸ ಮಾಡ್ತಾ ಇದ್ದಾರೆ. ಪರಿಶುದ್ಧತೆ ಎಂದರೆ ನಮ್ಮ ಇಡೀ ಜೀವನ. ಅದಕ್ಕೆ ಇವತ್ತಿನ ಮೊದಲನೇ ವಾಚನದಲ್ಲಿ ಸಂತ ಯಾಕೋಬರು ಹೇಳ್ತಾರೆ, ದೇವರ ವಾಕ್ಯವನ್ನು ಕಿವಿಯಿಂದ ಕೇಳಿದರೆ ಸಾಲದು, ಅದನ್ನು ನಾವು ಪಾಲಿಸಬೇಕು. ದೇವರ ವಾಕ್ಯ ಕೇಳಿದರೆ ಸಾಲದು. ನಮ್ಮ ಬಾಲ್ಯದಿಂದ ದೇವರ ವಾಕ್ಯವನ್ನು ನಾವು ಕೇಳ್ತೇವೆ. ಸಂತ ಪೌಲರು ತಿಮೋತಿಯನಿಗೆ ಬರೆದಂಥ ಆ ವಾಚನದಲ್ಲಿ ಹೇಳ್ತಾ ಇದ್ದಾರೆ, ನೀನು ನಿನ್ನ ಬುದ್ಧಿಶಕ್ತಿ ಸಿಕ್ಕಿದರಿಂದ, ನಮ್ಮ ಬಾಲ್ಯದಿಂದ ಪವಿತ್ರಾತ್ಮರಿಂದ ಬರೆದಂಥ ಪವಿತ್ರ ವಾಕ್ಯವನ್ನು ನಾವು ಕೇಳಿದ್ದೇವೆ. ಇದರಿಂದ ನಮಗೆ ಎಷ್ಟು ಬದಲಾವಣೆಯಾಗಿದೆ. ಈ ದೇವರ ವಾಕ್ಯವನ್ನು ಕೇಳಿ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗಿದೆ ಅಂತ. ಆದರೆ ಧ್ಯಾನಕೂಟದ ಮೂಲಕ ಅಥವಾ ಈ ಒಂದು ದೇವರ ವಾಕ್ಯ ಕೇಳಿದ ಮೂಲಕ ನಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗಿದೆಯೋ ಅದನ್ನು ನಾವು ನೋಡಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ. ಆದ್ದರಿಂದ ಸಂತ ಯಾಕೋಬ ಹೇಳ್ತಾರೆ, ಕೇವಲ ಆಲಿಸುವ ಕ್ರೈಸ್ತರಾಗದೆ ನಾವು ಪಾಲಿಸುವ ಕ್ರೈಸ್ತರಾಗಬೇಕು. ಕೇವಲ ಕೇಳುವಂಥ ಕ್ರೈಸ್ತರಾಗದೆ ನಾವು ನಮ್ಮ ನಿತ್ಯ ಜೀವನದಲ್ಲಿ ಪಾಲಿಸುವ ಕ್ರೈಸ್ತರಾಗಬೇಕು. ನಮ್ಮನ್ನು ಕಲುಷಿತಗೊಳಿಸುವುದು ಈ ತಿನ್ನುವ ಆಹಾರದಿಂದ ಅಲ್ಲ. ಅದು ಕೆಲವು ಸತಿ ಫುಡ್ ಪಾಯ್ಸನ್ ಆಗುತ್ತೆ, ಹೌದು. ಆದರೆ ನಮ್ಮನ್ನು ಕಲುಷಿತಗೊಳಿಸುವುದು, ನಮ್ಮನ್ನು ಎಲ್ಲ ಹಾಳು ಮಾಡುವಂಥದ್ದು ನಮ್ಮ ಅಂತರಂಗದಿಂದ ಹೊರಹೊಮ್ಮುವ ಆ ಯೋಚನೆಗಳು ಮನುಷ್ಯರನ್ನು ಕಲುಷಿತಗೊಳ್ಳುತ್ತದೆ. ನೆಗೆಟಿವ್ ಥಾಟ್ಸ್ ಮತ್ತು ಎಲ್ಲವೂ ಸರಿಯಾಗೋದಿಲ್ಲ. ನಾನು ಹೇಳಿದ್ದೇ ಆಗಬೇಕು, ಮತ್ಸರ ಹೇಳುವಂಥದ್ದು, ಚಾಡಿ ಹೇಳುವಂಥದ್ದು, ಒಂದು ರೀತಿಯ ನೆಗೆಟಿವ್ ಥಾಟ್ಸ್ ಅಥವಾ ಪಾಯ್ಸನಿಂಗ್ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಇದ್ದಂಥದ್ದಾದರೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಹೋಯಿತು. ಒಂದು ತಪಸ್ಸು ಕಾಲದಲ್ಲಿ ಒಂದು ತಾಯಿ ತನ್ನ ಮಗುವನ್ನು ತೆಗೆದುಕೊಂಡು ಚರ್ಚಿಗೆ, ಶಿಲುಬೆಯ ಹಾದಿಗೆ, ಕುರ್ಸವಾಟಿಗೆ ಹೋಗ್ತಿದ್ದರು. ಪ್ರತಿ ಶುಕ್ರವಾರ ತಪಸ್ಸು ಕಾಲದಲ್ಲಿ, ಕರಿಸ್ಮ ಕಾಲದಲ್ಲಿ ಹೋಗ್ತಿದ್ದರು. ಮಗುವನ್ನು ತೆಗೆದುಕೊಂಡು ಒಂದನೇ ಶಿಲುಬೆಯ ಹಾದಿ, ಎರಡನೇ ಶಿಲುಬೆಯ ಹಾದಿ, ಎರಡನೇ ಸ್ಥಾನ, ಮೂರನೇ ಸ್ಥಾನ, ನಾಲ್ಕನೇ ಸ್ಥಾನ, 11ನೇ ಸ್ಥಾನದಿಂದ ಸೀದಾ ಮಗುವನ್ನು ತೆಗೆದುಕೊಂಡು 13 ಸ್ಥಾನಕ್ಕೆ ಹೋಗ್ತಿದ್ದರು. ಆವಾಗ ಒಂದು ಸಲ ಮಗು ಕೇಳಿದ, ಅಮ್ಮ ನೀವು 12ನೇ ಸ್ಥಾನಕ್ಕೆ ಯಾಕೆ ಹೋಗುವುದಿಲ್ಲ?
12 ಸ್ಥಾನದಲ್ಲಿ ಹೋಗುವಾಗ ನಿಮಗೆ ಭಯವಾಗ್ತದೋ? ಯಾಕಂತ ಹೇಳಿದರೆ ಸ್ವಾಮಿ ಯೇಸು ಕ್ರಿಸ್ತರು ಪ್ರಾಣ ಬಿಟ್ಟಂಥದ್ದು ಆ ಸ್ಥಾನ, ಅದರಿಂದ ನಿಮಗೆ ಹೆದರಿಕೆ ಆಗ್ತದೆ ಅಥವಾ ಭಯವಾಗ್ತದೋ? ಆವಾಗ ಆ ಮಹಿಳೆ ಹೇಳ್ತಾರೆ ಸಿಟ್ಟಿನಿಂದ, ಆ 12ನೇ ಸ್ಥಾನ ಅಥವಾ ಸ್ಟೇಸಮ್ ಅಂತ ಹೇಳ್ತೇವೆ, ಅದು ನನ್ನ ಮನೆಯ ಪಕ್ಕದಲ್ಲಿರುವಂತಹ ಆ ನಮ್ಮ ವೈರಿ ಕೊಟ್ಟಂತಹ ಸ್ಥಾನ, ಅವಳು ದಾನವಾಗಿ ಕೊಟ್ಟಂಥವದ್ದು, ಅದು ಅವಳು ಸಾಯುವ ತನಕ ಆ ಸ್ಥಾನಕ್ಕೆ ನಾನು ಹೋಗುವುದಿಲ್ಲ, ಆ ಜಾಗಕ್ಕೆ, ಆ ಸ್ಥಳಕ್ಕೆ ಅಥವಾ ಆ ಶಿಲುಬೆಯ ಆ ಸ್ಥಳಕ್ಕೆ ಅವಳು ಸಾಯುವ ತನಕ ನಾವು ಹೋಗೋದಿಲ್ಲ. ಎಲ್ಲಿ ಹೋಯಿತು ನಮ್ಮ ಜಪ ತಪ ಶಿಲುಬೆಯ ಹಾದಿ? ನಾವು ತುಂಬ ಸಲ ಹೇಳ್ತೇವೆ, ಎಲ್ಲಿಗೆ ನಾನು ಪೂಜೆಗೆ ಹೋಗಿ ಬರ್ತೇನೆ ನಿನಗೆ ಬುದ್ಧಿ ಕಲಿಸುತ್ತೇನೆ, ಎಲ್ಲಿಯೂ ನಾನು ಭಜನಕ್ಕೆ ಹೋಗಿ ಬರ್ತೇನೆ, ರೆಟ್ರೀಟಿಗೆ ಹೋಗಿ ಬರ್ತೇನೆ, ಧ್ಯಾನಕೂಟಕ್ಕೆ ಹೋಗಿ ಬರ್ತೇನೆ, ನಿನಗೆ ಕಲಿಸ್ತೀವಿ ಅಂತ ಹೇಳ್ತಾರೆ. ಆದುದರಿಂದ ಸಂತ ಯಾಕೋಬ ಹೇಳ್ತಾರೆ ಅಧ್ಯಾಯ 3 ವಾಕ್ಯ 6 ಹೇಳ್ತಾರೆ, ಒಂದು ಸಣ್ಣ ಕಿಡಿ ಇಡೀ ಕಾಡನ್ನು ಭಸ್ಮ ಅಥವಾ ಸುಡಬಹುದು. ಸಣ್ಣ ಕಿಡಿ ಸಾಕು, ಅದೇ ಒಂದು ನಾಲಿಗೆ ಸಾಕು ಇಡೀ ಕುಟುಂಬವನ್ನು ಹಾಳು ಮಾಡಲಿಕ್ಕೆ. ಈ ನಾಲಿಗೆಯಿಂದ ನಾವು ಏನನ್ನು ಮಾತನಾಡ್ತೇವೆ, ಒಂದು ನಾಲಿಗೆಯಿಂದ ನಾವು ಏನೋ ಈ ಜಗತ್ತನ್ನೇ ನಾಶ ಮಾಡ್ಬೋದಂತ ಸಂತ ಯಾಕೋಬ ಹೇಳ್ತಾರೆ. ಈ ನಾಲಿಗೆಯನ್ನು ಹತೋಟಿಯಲ್ಲಿ ಇಡದಿದ್ದರೆ ಅದು ಎಲ್ಲವೂ ಹಾಳಾಗ್ತದೆ. ನಾವು ಎಲ್ಲವನ್ನು ಹತೋಟಿಯಲ್ಲಿ ಇಡ್ತೇವೆ, ಆದರೆ ನಮಗೆ ಕಷ್ಟವಾಗುವಂಥದ್ದು ಈ ನಾಲಿಗೆ ಕಂಟ್ರೋಲ್ ಮಾಡಲು ಅಥವಾ ಹತೋಟಿಯಲ್ಲಿಡಲು. ಈ ನಾಲಿಗೆಯಿಂದ ಚಾಡಿ, ಮತ್ಸರ, ದ್ವೇಷ, ಹಗೆತನ ಅಥವಾ ಎಂತೆಂಥ ಶಬ್ದಗಳು ಈ ನಾಲಿಗೆಯಿಂದ ಹೊರಬರುತ್ತೇವೆ. ನಾವು ಹೇಳ್ತೇವೆ ಮೂಳೆ ಇಲ್ಲದ ನಾಳೆ ಅಂತ ಹೇಳ್ತೇವೆ, ನಾವು ಆಡಿನತ್ಲೆ ಜೀವ ಅಂತ ಹೇಳ್ತೇವೆ. ಯಾಕಂದರೆ ಈ ನಾಲಿಗೆ ಕಟ್ ಮಾಡಿದ್ರೆ ಮಾತನಾಡಲಿಕ್ಕೆ ಆಗೋದಿಲ್ಲ. ಈ ನಾಲಿಗೆಯಿಂದ ಎಷ್ಟೋ ರೀತಿಯ, ಅದು ಎಲ್ಲಿಂದ ಬರುವಂಥದ್ದು? ಮನಸ್ಸಿನಿಂದ ಬರುವಂಥದ್ದು, ಬಾಯಿಂದ ಹೇಳುವಂಥದ್ದು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರರೇ, ಇದನ್ನು ಸ್ವಾಮಿ ಖಂಡಿಸುತ್ತಾರೆ. ನಾವು ಇವತ್ತು ನಮ್ಮ ಅಂತರಂಗ ಮನಸ್ಸು ಶುದ್ಧ ಮಾಡುತ್ತಿಲ್ಲದಿದ್ದಾದರೆ ದೇವರನ್ನು ಕಾಣುವುದಿಲ್ಲ, ಎಂಥ ಮಾತ್ರಕ್ಕೂ ನಾವು ಕಂಡುವುದಿಲ್ಲ. ಆದ್ದರಿಂದ ನಾವು ಇವತ್ತು ನಮ್ಮ ಮನಸ್ಸನ್ನು, ನಮ್ಮ ಹೃದಯವನ್ನು ಶುದ್ಧ ಮಾಡಬೇಕು, ಪರಿಶುದ್ಧವಾಗಿ ಇರಬೇಕು, ಶುದ್ಧೀಕರಣ ಮಾಡಬೇಕು. ಕರಶುದ್ಧಿಯಿಂದ ಅಲ್ಲ, ಕೈ ತೊಳೆದ್ರಿಂದ ಅಲ್ಲ, ಮನಶುದ್ಧ ಮಾಡಬೇಕು. ಆದ್ದರಿಂದ ಈ ಬಲಿಪೂಜೆಗೆ ನಾವು ಬಂದಿದ್ದೇವೆ. ಈ ಪ್ರಾರ್ಥನೆಯ ಮೂಲಕ, ಜಪ ತಪಗಳ ಮೂಲಕ, ಧ್ಯಾನಕೂಟಗಳ ಮೂಲಕ ನಮ್ಮ ಬೈಬಲನ್ನು ಪಠಿಸುವುದರಿಂದ ಬೈಬಲನ್ನು ನಾವು ಜೀವಿಸಬೇಕು ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಇದೆಲ್ಲ ಕಲ್ಮಶಗಳನ್ನು ನಮ್ಮ ಹೃದಯ ಮನಸ್ಸಿನಲ್ಲಿ ಇಡುವುದಕ್ಕಿಂತ ಮೊದಲು ನಮ್ಮ ಮನಸ್ಸನ್ನು ಯೇಸುವಿನ ಪರಿಶುದ್ಧ ಶಕ್ತಿಯಿಂದ, ಪರಿಶುದ್ಧ ರಕ್ತದಿಂದ ನಮ್ಮೆಲ್ಲ ಮನಸ್ಸಿನಲ್ಲಿರುವಂಥ ಎಲ್ಲ ಕಲ್ಮಶಗಳನ್ನು ತೊಳೆದು ಹಾಕೋಣ. ಯೇಸು ಸ್ವಾಮಿಯನ್ನು ನಾವು ಪಡೆದುಕೊಂಡು ಇನ್ನೊಂದು ಯೇಸುವನಾಗಿ ಇವತ್ತು ನಾವು ಜೀವಿಸೋಣ. ನಾವು ಇನ್ನೊಂದು ಪವಿತ್ರ ಬೈಬಲ್ ಆಗಬೇಕು. ನಮ್ಮ ಜೀವನ ಬೇರೆಯವರು ಓದಬೇಕು, ನಮ್ಮ ಜೀವನ ಬೇರೆಯವರು ಅನುಸರಿಸಬೇಕು. ಅದುವೇ ಕ್ರೈಸ್ತ ಧರ್ಮ. ಕೇವಲ ಚರ್ಚಿಗೆ ಬಂದರೆ ನಾವು ಕ್ರೈಸ್ತರಾಗೋದಿಲ್ಲ. ಕ್ರೈಸ್ತ ಜೀವನ, ಕ್ರೈಸ್ತ ಮೌಲ್ಯ ನಮ್ಮ ಜೀವನದಲ್ಲಿ ಅಳವಡಿಸುವುದರಿಂದ ನಾವು ಇನ್ನೊಂದು ಕ್ರಿಸ್ತರಾಗಿ ನಾವು ಪರಧರ್ಮೀಯರಿಗೆ, ನಾವು ಬೇರೆ ಧರ್ಮೀಯರಿಗೆ ನಾವು ಯಾವುದೆಂದು ತೋರಿಸಬೇಕು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪರಮ ಪ್ರಸಾದದ ಶಕ್ತಿಯಿಂದ, ದೇವರ ವಾಕ್ಯದಿಂದ ನಾವು ಒಳ್ಳೆಯ ಕ್ರೈಸ್ತರಾಗಿ ಜೀವಿಸಿ, ಸಂತ ಯಾಕೋಬನು ಹೇಳಿದಂತೆ ಒಳ್ಳೆಯದಾಗಿ ನಾವು ಕ್ರೈಸ್ತ ಧರ್ಮವನ್ನು ಬೈಬಲಿಂದ ಕೇಳುವುದರ ಮೂಲಕ ಅಲ್ಲ, ಆ ಬೈಬಲ್ ಪಾಲಿಸುವುದರ ಮೂಲಕ ಒಳ್ಳೆಯ ಕ್ರೈಸ್ತರಾಗೋಣ. ನಮ್ಮ ಮನೆಯ ಹೃದಯಗಳನ್ನು ಶುದ್ಧೀಕರಿಸೋಣ. ಅದರಿಂದ ನಿರ್ಮಲ ಹೃದಯಗಳು ಭಾಗ್ಯವಂತರು ದೇವರನ್ನು ನೋಡ್ತವೆ. ನಿರ್ಮಲ ಮನಸ್ಸುಳ್ಳವರು ಭಾಗ್ಯವಂತರು, ಅವರು ದೇವರನ್ನು ನೋಡುವವರು ಎಂದು ಹೇಳಿ ಈ ಸಂದೇಶವನ್ನು ಮನವರಿಕೆ ಮಾಡಿಕೊಳ್ಳೋಣ. ಆಮೇನ್. ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳಿದ್ದರೆ ಒಳ್ಳೆಯದೇ ಬರ್ತದೆ. ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಇದ್ದರೆ ಕೆಟ್ಟದೇ ಬರ್ತದೆ. ಆದರೆ ನಾವು ಇವತ್ತು ಪ್ರಾರ್ಥನೆ ಮಾಡಬೇಕು, ನಮ್ಮ ಹೃದಯ, ನಮ್ಮ ಮನಸ್ಸು ಒಳ್ಳೆಯದಾಗಬೇಕು ಎಂಬುದಾಗಿ, ಅದಕ್ಕಾಗಿ ನಾವು ಪ್ರಾರ್ಥಿಸೋಣ. ದಯಮಯದ ತಂದೆಯೇ, ವಿಶ್ವದಾದ್ಯಂತ ಹರಡಿರುವ ಅಖಿಲ ಧರ್ಮಸಭೆಯನ್ನು ಆಶೀರ್ವಾದಿಸು, ಧರ್ಮಸಭೆಯನ್ನು ಮುನ್ನಡೆಸು. ವಿಶ್ವಗುರು, ಎಲ್ಲ ಧರ್ಮಾಧ್ಯಕ್ಷರು, ಗುರುಗಳು, ಧರ್ಮ ಭಗಿನಿಯರು, ಸಕಲ ಕ್ರೈಸ್ತರು ಪವಿತ್ರಾತ್ಮರ ವರದಾನಗಳನ್ನು ಪಡೆದು ಈ ನಶ್ವರ ಪ್ರಪಂಚದಲ್ಲಿ ಚಿರಾದರ್ಶಗಳನ್ನು
ಪ್ರತಿಬಿಂಬಿಸುವಂತೆ ಪ್ರಾರ್ಥಿಸುತ್ತೇವೆ. ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ರಾಷ್ಟ್ರದ ನಾಯಕರು ನಿಸ್ವಾರ್ಥ ಮನೋಭಾವದಿಂದ ಜನರ ಅಗತ್ಯಗಳಿಗೆ ಸ್ಪಂದಿಸಿ ಶಾಂತಿ ಸೌಹಾರ್ದತೆಯ ರಾಷ್ಟ್ರವನ್ನು ಕಟ್ಟಲು ನಿನ್ನ ಕೃಪೆಯನ್ನು ಅವರಿಗೆ ಕರುಣಿಸೆಂದು ಪ್ರಾರ್ಥಿಸುತ್ತೇವೆ. ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಧರ್ಮ ಕೇಂದ್ರದ ಎಲ್ಲ ಕುಟುಂಬದ ಸದಸ್ಯರು ಪ್ರೀತಿ ಹಾಗೂ ಅನ್ಯೋನ್ಯತೆಯಿಂದ ಬಾಳಿ ಪ್ರಭು ಯೇಸುವಿನ ಪ್ರೀತಿಯ ಉಪದೇಶವನ್ನು ಸಾರುವ ದೂತರನ್ನಾಗಿ ಮಾಡೆಂದು ಪ್ರಾರ್ಥಿಸುತ್ತೇವೆ. ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಸಮಾಜದಲ್ಲಿ ಹಸಿವು ಕಾಯಿಲೆಗಳಿಂದ ನರಳುತ್ತಿರುವವರು ತಮ್ಮ ಸಂಕಷ್ಟಗಳಲ್ಲಿ ನಿರಾಶರಾಗದೆ ನಮ್ಮ ಔದಾರ್ಯದ ಮೂಲಕ ನೆಮ್ಮದಿ ಕಾಣುವಂತಾಗಲೆಂದು ಪ್ರಾರ್ಥಿಸುತ್ತೇವೆ. ಓ ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಮಾತೆ ಮರಿಯಮ್ಮನವರ ಜಯಂತಿಗೆ ಸಿದ್ಧತೆಯನ್ನು ಮಾಡುತ್ತಿರುವ ನಾವೆಲ್ಲರೂ ಆಕೆಯ ಪರಿಶುದ್ಧ ಹೃದಯದಿಂದ ಪ್ರಭಾವಿತರಾಗಿ ನಮ್ಮ ಅಂತರಂಗದ ಪರಿಶುದ್ಧತೆಗಾಗಿ ಹಾತೊರೆಯುವಂತೆ ನಮ್ಮನ್ನು ಪ್ರೇರೇಪಿಸೆಂದು ಪ್ರಾರ್ಥಿಸುತ್ತೇವೆ. ಓ ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಪವಿತ್ರ ಬಲಿಪೀಠದ ಸುತ್ತಲೂ ನೆರೆದಿರುವ ನಾವೆಲ್ಲರೂ ಒಂದೇ ಹೃದಯ ಮತ್ತು ಮನಸ್ಸಿನವರಾಗಿ ಈ ಧರ್ಮ ಕೇಂದ್ರದ ಒಳಿತಿಗಾಗಿ ನಮ್ಮ ಧರ್ಮಗುರುಗಳೊಡನೆ ಶ್ರಮಿಸುವ ಒಳ್ಳೆಯ ಮನಸ್ಸನ್ನು ನೀಡೆಂದು ಪ್ರಾರ್ಥಿಸುತ್ತೇವೆ. ಸ್ವಾಮಿ ದೇವರೇ, ನಮ್ಮನ್ನೆಲ್ಲರನ್ನ ನಮ್ಮ ಜೀವನವನ್ನು ಪರಿಶುದ್ಧಗೊಳಿಸು, ಪಾವನಗೊಳಿಸು, ಒಳ್ಳೆಯ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡು. ನಮ್ಮ ಹೃದಯ ದೇವರ ಬಿಡಾರವಾಗಲು ನಮ್ಮ ಹೃದಯ ಮನಗಳನ್ನು ಕಲುಷಿತಗೊಳಿಸದೆ ನಿಮ್ಮ ಪವಿತ್ರಾತ್ಮನ ಶಕ್ತಿಯಿಂದ ಎಲ್ಲ ಕಲ್ಮಶಗಳನ್ನು ತೆಗೆದು ಹಾಕಿ ಶುದ್ಧವನ್ನಾಗಿ ಮಾಡು ಎಂದು ಪ್ರಾರ್ಥಿಸಿ ನಮ್ಮ ಈ ಪ್ರಾರ್ಥನೆಗಳನ್ನು ನಿಮ್ಮ ಸಮ್ಮುಖದಲ್ಲಿ ಇಡುತ್ತೇವೆ. ಕ್ರಿಸ್ತರ ನಾಮದಲ್ಲಿ ಆಮೆನ್. ಪ್ರಭುವೇ, ನಿಮ್ಮ ಸನಿಹತೆ ಬಂದಿಹೆ, ಕಾಣಿಕೆ ಸ್ವೀಕರಿಸು. ಎನ್ನಯ ಮನದ ನೋವುಗಳನ್ನು ಅರ್ಪಿಪೆ ನಿನಗಿಂದು. ಪ್ರಭುವೇ, ನಿಮ್ಮ ಸನಿಹತೆ ಬಂದಿಹೆ, ಕಾಣಿಕೆ ಸ್ವೀಕರಿಸು. ಎನ್ನಯ ಮನದ ನೋವುಗಳನ್ನು ಅರ್ಪಿಪೆ ನಿನಗಿಂದು. ಪ್ರಭುವೇ, 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 ಪ್ರಭುವೇ. ಈ ಶ್ರಮದ ಬದುಕಿನ ಫಲವನ್ನು ತಂದೆ, ಈ ಬಾಳ ದುಡಿತದ ಬೆವರನ್ನು ನೀಡುವೆ. ಈ ಮಣ್ಣ ದೇಹವ ನಿನ್ನೊಡನಲ್ಲಿರಿಸಿ ನನ್ನಿಹ ಯಾತ್ರೆಯ ನಾನೆಂದು ಅರ್ಪಿಪೆ. ಉಸಿರಲ್ಲಿ ನನ್ನುಸಿರ ನಿನಗಾಗಿಸು. ನಿನ್ನುಸಿರ ಉಸಿರಲ್ಲಿ ನನ್ನುಸಿರ ನಿನಗಾಗಿಸು. ಪ್ರಭುವೇ, ನಿಮ್ಮ ಸನಿಹದೆ ಬಂದಿಹೆ, ಕಾಣಿಕೆ ಸ್ವೀಕರಿಸು. ಎನ್ನಯ ಮನದ ನೋವುಗಳನ್ನು ಅರ್ಪಿಪೆ ನಿನಗಿಂದು. ಪ್ರಭುವೇ, 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 ಪ್ರಭುವೇ,
ಪ್ರಿಯ ಸಹೋದರ ಸಹೋದರಿ, ನಮ್ಮ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕೈಗಳಿಂದ ಸ್ವೀಕರಿಸಲಿ. ಪ್ರಭು ಈ ಪವಿತ್ರ ಬಲಿಯ ಅರ್ಪಣೆಯು ರಕ್ಷಣೆಯ ಆಶೀರ್ವಾದವನ್ನು ನಮ್ಮ ಮೇಲೆ ಸದಾ ಸುರಿಸಲಿ. ಹೀಗೆ ಈ ಅರ್ಪಣೆಯು ಸಂಸ್ಕಾರಯುತವಾಗಿ ಆಚರಿಸುವುದನ್ನು ಶಕ್ತಿಯಿಂದ ನಮ್ಮಲ್ಲಿ ಪರಿಪೂರ್ಣಗೊಳಿಸಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ, ಯುಕ್ತವೂ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ವಿಶ್ವಕ್ಕೆ ಬುನಾದಿಯನ್ನು ಹಾಕಿ ಕಾಲಗಳ ಋತುಗಳ ಬದಲಾವಣೆಯನ್ನು ಏರ್ಪಡಿಸಿದ್ದೀರಿ. ಮಾನವನನ್ನು ನಿಮ್ಮ ಹೋಲಿಕೆಯಲ್ಲಿ ರೂಪಿಸಿ ನಿಮ್ಮ ಅದ್ಭುತಕರ ವಿಶ್ವದ ಒಡೆಯನ್ನಾಗಿ ಮಾಡಿದಿರಿ. ಅದನ್ನು ನೀವು ಸೃಷ್ಟಿಸಿದ ಎಲ್ಲದರ ಮೇಲೂ ನಿಮ್ಮ ನಾಮದಲ್ಲಿ ಆಳ್ವಿಕೆ ನಡೆಸುವಂತೆಯೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹತ್ ಕಾರ್ಯಗಳನ್ನೆಲ್ಲ ನಿಮ್ಮನ್ನು ಸದಾ ಸ್ತುತಿಸುವಂತೆಯೂ ಅವನನ್ನು ನೇಮಿಸಿದ್ದೀರಿ. ಆದುದರಿಂದ ಸಕಲ ದೇವದೂತರೊಂದಿಗೂ ನಿಮ್ಮನ್ನು ಸ್ತುತಿಸುತ್ತಾ ನಾವು ಸಂತಸ ಸಂಭ್ರಮದಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು ಇಹಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕುಡುಕೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಬೇಕೆಂದು ಭಿನ್ನಯಿಸುತ್ತೇವೆ. ನಮಗಿದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಲಿ. ಇವರು ಪರದಿನರಾಗಿ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತ್ಯ ಭೋಜನದ ಕೊನೆಯಲ್ಲಿ ಇವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನವನ್ನು ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರವನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮ ಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವ ಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಜೆರಾಲ್ಡ್ ಐಸಾಕ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ನಮ್ಮ ಮೇಲೂ ತಾವು ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಯೋಸೇಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮಗೆ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡೆಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರು ಕಲಿಸಿದ ಪ್ರಾರ್ಥನೆಯೊಂದಿಗೆ ನಮ್ಮ ಮನ, ನಮ್ಮ ಹೃದಯ ಯಾವಾಗಲೂ ಶುದ್ಧವಾಗಿರುವಂತೆ, ಯಾವತ್ತೂ ಮತ್ಸರ, ದ್ವೇಷ, ಹಗೆತನ, ಚಾಡಿ ಅಥವಾ ಸಿಟ್ಟು, ಕೋಪ ಇದು ಯಾವುದೂ ನಮ್ಮ ಮನಸ್ಸಿನಲ್ಲಿ ಉಳಿಯದೆ ನಿರ್ಮಲ ಹೃದಯ, ನಿರ್ಮಲ ಮನಸ್ಸುಳ್ಳವರಾಗಬೇಕೆಂಬುದಾಗಿ ಯೇಸು ಕಲಿಸೋಡನೆ ಆ ಪ್ರಾರ್ಥನೆಯೊಂದಿಗೆ ಸ್ವರ್ಗ ರಾಜ್ಯ, ಆ ಶಾಂತಿ, ಪ್ರೀತಿ, ಕರುಣೆ, ಅನುಕಂಪ ಮತ್ತು ಕ್ಷಮೆ ನಮ್ಮ ಮನ, ನಮ್ಮ ಹೃದಯದಲ್ಲಿ ಬೇರೂರುವಂತೆ ನಾವು ಈಗ ಪ್ರಾರ್ಥಿಸೋಣ. ನಮ್ಮ ಕರಗಳನ್ನು ಎತ್ತಿಕೊಂಡು ಸ್ವರ್ಗ ರಾಜ್ಯಕ್ಕಾಗಿ ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯವೂ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ
ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕಮತ್ಯವನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೆ ಜೀವಿಸಿ ಆಳುವ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ದೇವರ ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನಮ್ಮ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರಭು ಕ್ರಿಸ್ತರ ಪರಮೌತಣವು ನರರೊಡನೆ, ದೇವರ ನೆಲೆಯು ಸತ್ಪ್ರಸಾದವು, ದಿವ್ಯಾಮೃತವು ಪ್ರಸನ್ನತೆಯೇ, ಪರಮಾದ್ಭುತವು ಕ್ರಿಸ್ತರ ಪೂಜ್ಯ ಶರೀರವು ರಕ್ತವು, ಜೀವಿತ ಆತ್ಮ ಭೋಜನವು. ಕ್ರಿಸ್ತರ ಪೂಜ್ಯ ಶರೀರವು ರಕ್ತವು, ಜೀವಿತ ಆತ್ಮ ಭೋಜನವು. ಪ್ರಭು ಕ್ರಿಸ್ತರ ಪರಮೌತಣವು ನರರೊಡನೆ, ದೇವರ ನೆಲೆಯೂ. ಪ್ರಭುವನ್ನು ಭಕ್ತರೇ ಅನುದಿನ ಭುಜಿಸಿ, ದೂತ ಸಂತರ ಉಣವ ಕೊಳ್ಳಿರಿ. ದೂತರ ಸಂತರ ಉಣವನ್ನು ಕೊಳ್ಳಿರಿ. ಆತ್ಮಿಕ ಸುಖವನ್ನು ಪಡೆಯಿರಿ ಹದಿ, ಸ್ವರ್ಗದಿ ಅವರೊಡೆ ನಿತ್ಯ ನೆಲೆಸಿ. ಸ್ವರ್ಗದಿ ಅವರೊಡೆ ನಿತ್ಯವೂ ನೆಲೆಸಿ. ಕಾಣುವಾಸೆ ಎನ್ನಲಿರುವುದು, ತಣಿಸಲು ಅದನ್ನು ನೀವೇ ಶಕ್ತರು. ನೀಡಿರಿ ದರ್ಶನ ಬೇಡುವೆವು, ಬಿಡದಿರಿ ಕಾಯಲು ಕ್ಷಣಕಾಲಕ್ಕೂ, ಬಿಡದಿರಿ ಕಾಯಲು ಕ್ಷಣಕಾಲಕ್ಕೂ. ಪ್ರಭು ಕ್ರಿಸ್ತರ ಪರಮೌತಣವು ನರರೊಡನೆ, ದೇವರ ನೆಲೆಯು ಸತ್ಪ್ರಸಾದವು.
ಐಕ್ಯತೆ ನಿಮ್ಮ ಏಮಗೆ ಮಾದರಿ ಪ್ರೀತಿ ನಿಮ್ಮ ಏಮಗೆ ಸ್ಫೂರ್ತಿ ಐಕ್ಯತೆ ನಿಮ್ಮ ಎಮಗೆ ಮಾದರಿ ಪ್ರೀತಿ ನಿಮ್ಮ ಎಮಗೆ ಸ್ಫೂರ್ತಿ ಜನರ ಐಕ್ಯತೆ ಹೆಚ್ಚಿಸು ನಮ್ಮ ವಾಕ್ಯವ ಚಿಮ್ಮಿಸು ಜನರ ಐಕ್ಯತೆ ಹೆಚ್ಚಿಸು ದೈವ ಪ್ರೀತಿಯ ಚಿಮ್ಮಿಸು ನಿನ್ನ ವಾಕ್ಯ ಮೊಳಗಲಿ ದಿವ್ಯ ಸಂಬಂಧ ಮೂಡಲಿ ನಿನ್ನ ವಾಕ್ಯ ಮೊಳಗಲಿ ದಿವ್ಯ ಸಂಬಂಧ ಮೂಡಲಿ ದಿವ್ಯ ಸಂಬಂಧ ಮೂಡಲಿ ದಿವ್ಯ ಸಂಬಂಧ ಮೂಡಲಿ ನಮನ ದೇವಾ ನಮನ ಕ್ರಿಸ್ತ ನಮನ ಆತ್ಮ ನಮನ ನಿನಗೆ ಪ್ರಭುವೇ ಸ್ವರ್ಗೀಯ ಔತಣದ ಈ ರೊಟ್ಟಿಯಿಂದ ನಮ್ಮನ್ನು ಪುನಶ್ಚೇತನಗೊಳಿಸಿದ್ದೀರಿ. ಪ್ರೀತಿಯ ಈ ಆಹಾರವು ನಮ್ಮ ಹೃದಯಗಳನ್ನು ದೃಢಪಡಿಸಿ ನಮ್ಮ ನೆರೆಹೊರೆಯವರಲ್ಲಿ ನಿಮಗೆ ಸೇವೆ ಸಲ್ಲಿಸಲು ನಮ್ಮನ್ನು ಪ್ರೇರೇಪಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭು ಕ್ರಿಸ್ತರ ಶಾಂತಿಯಿಂದ ಕಳಿಸುತ್ತೇನೆ.